ಮದುವೆ ತಿಪ್ಪಣಕ್ಕೆ ಹೊರಟ ಬಸ್ ಅಪಘಾತಗೀಡಾಗಿ 7 ಮಂದಿ ಸಾವನ್ನಪ್ಪಿದ ಘಟನೆ ಸಂಭವಿಸಿ 6 ತಿಂಗಳುಗಳು ಕಳೆದಿವೆ. ಆದರೆ ಘಟನೆಗೆ ಸಂಬಂಧಿಸಿದ ಕಾನೂನು ಪ್ರಕ್ರಿಯೆಗಳು ಮಾತ್ರ ಈವರೆಗೆ ಆರಂಭಗೊಂಡಿಲ್ಲ. ಇದರಿಂದಾಗಿ ಪರಿಹಾರಕ್ಕಾಗಿ ಕಾಯುತ್ತಿರುವ ಬಡ ಕುಟುಂಬಗಳ ಸ್ಥಿತಿ ಇಂದಿಗೂ ಚಿಂತಾಜನಕವಾಗಿದೆ. ಮನೆಯ ಆಧಾರ ಸ್ತಂಭಗಳೇ ಇಲ್ಲದ ಬಡ ಕುಟುಂಬ ಪರಿಹಾರಕ್ಕಾಗಿ ಸರ್ಕಾರಕ್ಕೆ ಹಲವು ಮನವಿಗಳನ್ನು ಸಲ್ಲಿಸಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಪುತ್ತೂರಿನ ಬಲ್ನಾಡು ಗ್ರಾಮದ ಹಲವು ಕುಟುಂಬಗಳ ಸದಸ್ಯರು ಹಿಂದಿರುಗಿ ಬರುವಾಗ ದುಃಖದ ಮಡುವಲ್ಲಿ ಮುಳುಗಿತ್ತು. ಕೊಡಗು ಜಿಲ್ಲೆಯ ಮಡಿಕೇರಿಯಲ್ಲಿ ನಡೆದ ಬಲ್ನಾಡು ಗ್ರಾಮದ ಚನಿಲ ನಿವಾಸಿ ಕೊಗ್ಗು ನಾಯ್ಕರ ಮಗಳ ಮದುವೆ ಕಾರ್ಯಕ್ರಮಕ್ಕೆ ಚನಿಲ ಗ್ರಾಮದ 10ಕ್ಕೂ ಮಿಕ್ಕಿದ ಕುಟುಂಬಗಳು ಹೊರಟಿದ್ದವು. ಜನವರಿ 3, 2021ರಂದು ಕೇರಳ ರಾಜ್ಯದ ಕಾಸರಗೋಡು ಜಿಲ್ಲೆಯ ಕಾഞ്ഞಗಾಡ್ನ ಪಾಣತ್ತೂರು ಎಂಬಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ರಸ್ತೆ ಬದಿಯ ಮನೆಯೊಂದಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಬಸ್ನಲ್ಲಿದ್ದ 7 ಮಂದಿ ಮೃತಪಟ್ಟಿದ್ರು. ಘಟನೆಗೆ ಸಂಬಂಧಿಸಿದಂತೆ ಸೂಕ್ತ ತನಿಖೆಗೆ ಕೇರಳ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅಂದು ಆದೇಶಿಸಿದ್ರು. ಆದರೆ ಘಟನೆ ನಡೆದ 6 ತಿಂಗಳುಗಳು ಕಳೆದರೂ ಘಟನೆಗೆ ಸಂಬಂಧಿಸಿದ ಚಾರ್ಜ್ ಶೀಟ್ ಈವರೆಗೆ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿಲ್ಲ. ಇದರಿಂದಾಗಿ ಘಟನೆಗೆ ಸಂಬಂಧಿಸಿದಂತೆ ಪರಿಹಾರದ ನಿರೀಕ್ಷೆಯಲ್ಲಿರುವ ಬಡ ಕುಟುಂಬಗಳ ಸ್ಥಿತಿ ಕಂಗಾಲಾಗಿದೆ. ದುಡಿಯುವ ಕೈಗಳೇ ಈ ಅವಘಡದಲ್ಲಿ ಸಾವನ್ನಪ್ಪಿದ ಕಾರಣ ಈ ಕುಟುಂಬಗಳಿಗೆ ಆಸರೆಯಿಲ್ಲದ ಸ್ಥಿತಿಯೂ ಇದೆ. ಘಟನೆಯಲ್ಲಿ ಮೃತಪಟ್ಟ 5 ಪುತ್ತೂರು ತಾಲೂಕಿನ ಬಲ್ನಾಡು ಗ್ರಾಮದವರಾಗಿದ್ದು, ಇನ್ನಿಬ್ಬರಲ್ಲಿ ಬಸ್ ಚಾಲಕ ಬಂಟ್ವಾಳ ತಾಲೂಕಿನ ಕಲ್ಲಡ್ಕ ಹಾಗೂ ಇನ್ನೋರ್ವ ಸುಳ್ಯ ತಾಲೂಕಿನ ಜಾಲ್ಸೂರಿಗೆ ಸೇರಿದವರಾಗಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡವರು ಪಾಣತ್ತೂರು ಆಸ್ಪತ್ರೆ, ಪುತ್ತೂರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ರು. ಪುತ್ತೂರಿನಲ್ಲಿ ಚಿಕಿತ್ಸೆ ಪಡೆದವರು ಗಾಯದ ಸರ್ಟಿಫಿಕೇಟ್ ಅನ್ನ ಪಾಣತ್ತೂರು ಪೊಲೀಸರಿಗೆ ತಲುಪಿಸುವ ಕಾರ್ಯವನ್ನ ಪುತ್ತೂರು ನಗರ ಪೊಲೀಸ್ ಠಾಣೆಯ ಮೂಲಕ ನಡೆದಿದೆ. ಆದರೆ ಉಳಿದವರ ಸರ್ಟಿಫಿಕೇಟ್ ಅನ್ನ ಪಾಣತ್ತೂರು ಪೊಲೀಸರು ಇನ್ನೂ ಸಂಗ್ರಹಿಸಿಲ್ಲ ಎನ್ನುವ ಮಾಹಿತಿ ಲಭ್ಯವಾಗಿದೆ. ಜನವರಿ 3 ನಡೆದ ಬಸ್ಸು ದುರಂತದಲ್ಲಿ ಪಾಣತ್ತೂರಲ್ಲಿ 7 ಕುಟುಂಬದ ಮುಖ್ಯ ಜೀವಗಳು ಕಳೆದುಕೊಂಡಿದ್ದಾರೆ. ಇಷ್ಟರವರೆಗೆ ಸರ್ಕಾರದಿಂದ ಆಗಲಿ ನಮ್ಮ ಇದರಿಂದಾಗಲಿ ಯಾವುದೇ ಪರಿಹಾರ ಬರಲಿಲ್ಲ. ಈ ಕೊರೋನಾ ಟೈಮಲ್ಲಿ 7 ಕುಟುಂಬದ ಮನೆಯಲ್ಲಿ ಭಾರಿ ಸಂಕಷ್ಟದಲ್ಲಿದ್ದಾರೆ. ಇದರ ಬಗ್ಗೆ ಸ್ವಲ್ಪ ಸರ್ಕಾರ ಗಮನ ಹರಿಸಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ. ಕೇಸಿನ ಬಗ್ಗೆ ಕೇರಳ ಸರ್ಕಾರದಿಂದ ನಾನು ಕೇರಳ ಪಾಣತ್ತೂರು ಸ್ಟೇಷನ್ಗೆ 3 ಸಲ ಹೋಗಿದ್ದೇನೆ. ಅಲ್ಲಿ ಕೇಸ್ ಮುಂದೆ ಹೋಗಲಿಲ್ಲ, ಕೋರ್ಟ್ಗೆ ಸಹ ಇದಾಗಲಿಲ್ಲ, ಚಾರ್ಜ್ ಶೀಟ್ ಆಗಲಿಲ್ಲ. ಈಗ ಹೇಳ್ತಾರೆ ಕೊರೋನಾ ಹಾಗೆ ಸ್ಟಕ್ ಆಗಿದೆ, ಹಾಗೆ ಕೋರ್ಟ್ಗೆ ಸಹ ಆಗಲಿಲ್ಲ. ಇದರ ಬಗ್ಗೆ ಈಗ ಯಾರು ಕೂಡ ಒಂದು ಇದು ಮಾಡೋದಿಲ್ಲ. ಫಸ್ಟ್ ಬಸ್ಸು ಮಗುಸಿದ್ದ ಒಂದು 3 ದಿವಸ ಬಂದು ಶಾಸಕರು ಎಲ್ಲರೂ ಬಂದು ಪರಿಹಾರ ಬಗ್ಗೆ ಎಲ್ಲರೂ ಹೇಳಿದ್ದಾರೆ. ಈಗ ಯಾರು ಕೂಡ ಅದರ ಬಗ್ಗೆ ಗಮನ ಹರಿಸುವುದಿಲ್ಲ. ಈಗ ಬಲ್ನಾಡಿನಲ್ಲಿ ನಡೆದ ಒಂದು ಕುಟುಂಬದಲ್ಲಿ 2 ಜನ ಡೆತ್ ಆಗಿದ್ದಾರೆ. ಆ ಮನೆಯಲ್ಲಿ ಅವರ ಹೆಂಡತಿ ಮತ್ತು ಒಂದು ಮಗು ಮಾತ್ರ ಇರುವುದಿಬ್ಬರು. ಅವರ ಬಗ್ಗೆ ಸ್ವಲ್ಪ ಕಾಳಜಿ ಹೇಳಿದರು. ಅಪಘಾತಕ್ಕೀಡಾದ ಬಸ್ನಲ್ಲಿ ಸರಿಯಾದ ದಾಖಲೆ ಪತ್ರಗಳು ಇರಲಿಲ್ಲ ಎನ್ನುವ ಮಾಹಿತಿ ಪೊಲೀಸರಿಗೆ ಲಭ್ಯವಾಗಿದ್ದು, ಈ ಕಾರಣಕ್ಕಾಗಿಯೇ ಸರ್ಕಾರದ ವತಿಯಿಂದ ನೊಂದ ಕುಟುಂಬಗಳಿಗೆ ಪರಿಹಾರ ನೀಡುವುದು ಕಷ್ಟ ಸಾಧ್ಯವಾಗಿದೆ ಎನ್ನಲಾಗಿದೆ. ಬಸ್ನ ದಾಖಲೆ ಪತ್ರಗಳು ಇಲ್ಲ ಎನ್ನುವ ತಮ್ಮದಲ್ಲದ ತಪ್ಪಿಗೆ ಈ ಬಡ ಕುಟುಂಬಗಳಿಗೆ ಪರಿಹಾರ ನೀಡದೇ ಇರುವುದು ಯಾವ ನ್ಯಾಯ ಎನ್ನುವ ಪ್ರಶ್ನೆಗಳು ಇದೀಗ ಕೇಳಲಾರಂಭಿಸಿವೆ. ಮನೆಯ ಆಧಾರ ಸ್ತಂಭಗಳನ್ನೇ ಈ ಅವಘಡದಿಂದ ಕಳೆದುಕೊಂಡಿರುವ ಹಲವು ಕುಟುಂಬಗಳು ಈಗಲೂ ಜೀವನಕ್ಕಾಗಿ ಪರದಾಡಬೇಕಾದ ಸ್ಥಿತಿಯಲ್ಲಿದೆ. ಮಾನವೀಯತೆಯ ನೆಲೆಯಲ್ಲಿ ನೊಂದ ಕುಟುಂಬಗಳಿಗೆ ಪರಿಹಾರ ನೀಡಬೇಕೆಂದು ಸ್ಥಳೀಯ ಶಾಸಕ ಸಚಿವರಿಗೆ ಮನವಿಯನ್ನ ಮಾಡಲಾಗಿದ್ದು, ಈವರೆಗೆ ಯಾವುದೇ ಸ್ಪಂದನೆ ದೊರೆತಿಲ್ಲ. ಅನಿಶ್ ಕುಮಾರ್, ವಿ4 ನ್ಯೂಸ್, ಪುತ್ತೂರು.